ಬೀಚ್ಗಳಲ್ಲಿ ಪ್ಲಾಸ್ಟಿಕ್ ಎಸೆಯದೆ ಅದನ್ನು ಸಂಗ್ರಹಿಸಿ ಮರುಬಳಕೆಯ ತಾಂತ್ರಿಕತೆಗೆ ಕಳುಹಿಸಿಕೊಡುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ನಿಂದ ಉಳ್ಳಾಲ ಬೀಚ್ನಲ್ಲಿ ಪ್ರಥಮ ಪ್ಲಾಸ್ಟಿಕ್ ಸಂಗ್ರಹ ಕೇಂದ್ರ ಉದ್ಘಾಟನೆಗೊಂಡಿದೆ. ಉಳ್ಳಾಲ ನಗರಸಭಾಧ್ಯಕ್ಷೆ ಚಿತ್ರಕಲಾ ಚಂದ್ರಕಾಂತ್ ಅವರು ನೂತನ ಪ್ಲಾಸ್ಟಿಕ್ ಸಂಗ್ರಹಣಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಗೆ ಮಾರಕವಾಗಿ ಪರಿಣಮಿಸಿದೆ. ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಎಸೆದು ಪರಿಸರವನ್ನು ಕೆಡಿಸುವ ಕಾರ್ಯ ಸಲ್ಲದು. ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಮರುಬಳಕೆ ಮಾಡುವ ಸಂಗ್ರಹ ಕೇಂದ್ರವನ್ನು ಜಿಲ್ಲೆಯಲ್ಲಿ ಮೊದಲಾಗಿ ಉಳ್ಳಾಲ ಬೀಚ್ನಲ್ಲಿ ಸ್ಥಾಪಿಸಿದ್ದು ಸ್ವಾಗತಾರ್ಹ ಎಂದರು. ಸಂಗ್ರಹ ಕೇಂದ್ರವನ್ನು ನಾವು ಇವತ್ತು ಉದ್ಘಾಟನೆ ಈ ಶುಭ ಗಳಿಗೆಯಲ್ಲಿ ನಾವು ಈಗಷ್ಟೇ ನಾವು ಮಾಡಿದ್ದೆವು. ಅದಕ್ಕೆ ನಮ್ಮ ಆಗಮಿಸಿದ ಎಲ್ಲ ಕೌನ್ಸಿಲರ್ಸ್ ಅವರು ಹಾಗೂ ನಮ್ಮ ಪರಿಸರ ಯಾಸಿನ್ ಮೇಡಮ್ ಅವರು, ಸಾಜಿದ್ ಸರ್ ಮತ್ತು ನಮ್ಮ ರವಿಕೃಷ್ಣ ಅವರು ಮತ್ತು ನಮ್ಮ ಪೌರಾಯುಕ್ತರು ಎಲ್ಲರಿಗೂ ಮತ್ತು ಪರಿಸರದ ಎಲ್ಲ ಪ್ರೇಮಿಗಳಿಗೂ ನಾನು ಬೆಳಗಿನ ಸ್ವಾಗತವನ್ನು ಹೇಳುತ್ತಾ, ಈಗಾಗಲೇ ನಾವು ಉದ್ಘಾಟನೆ ಮಾಡಿದ ಪ್ಲಾಸ್ಟಿಕ್ ಸಂಗ್ರಹಣಾ ಘಟಕ ಆದಷ್ಟು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ. ಉಳ್ಳಾಲ ನಗರಸಭೆಯ ಆಯುಕ್ತರಾದ ರಾಯಪ್ಪ ಅವರು ಮಾತನಾಡಿ, ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ನವರು ವಿನೂತನ ಪ್ರಯೋಗವನ್ನು ಮಾಡಿದ್ದಾರೆ. ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಉಪಯೋಗ ಹೆಚ್ಚಾಗಿ ಕಂಡುಬರುತ್ತಿದೆ. ಅಂತಹ ಪ್ಲಾಸ್ಟಿಕ್ ಅನ್ನು ಸಮುದ್ರಕ್ಕೆ ಬಿಸಾಕದೆ ಈ ಕೇಂದ್ರಕ್ಕೆ ತಂದು ಕೊಡಬಹುದು ಎಂದು ಹೇಳಿದರು. ಪ್ಲಾಸ್ಟಿಕ್ ಸಂಗ್ರಹಣಾ ಕೇಂದ್ರ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ನಾನು ಹೇಳ್ತೀನಿ ಬಿಡಿ. ಈ ಪ್ಲಾಸ್ಟಿಕ್ ಕೇಂದ್ರ ಮಾಡಿರೋ ಉದ್ದೇಶ ಇಷ್ಟೇ. ನಮ್ಮ ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ಕವರ್ಗಳು ನಾವು ಅದಿಲ್ಲದೆ ನಮ್ಮ ಜೀವನ ಇಲ್ಲ ಇವತ್ತು ಅಲ್ವಾ. ನಾವು ಎಲ್ಲರೂ ಮಾರ್ಕೆಟ್ಗೆ ಯಾರೂ ಇವತ್ತು ಕೈ ಚೀಲ ಅಂತ ತರ್ತಾ ಇಲ್ಲ. ಎಲ್ಲ ಅಂಗಡಿಗೆ ಬಂದು ಕವರ್ಗಳನ್ನು, ಪ್ಲಾಸ್ಟಿಕ್ ಕವರ್ಗಳನ್ನು ಮತ್ತು ಅದು ಕೊಂಡೊಯ್ದು ಯಾವ ರೀತಿ ಡಿಸ್ಪೋಸಲ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದೇ ಐಡಿಯಾ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಇಲ್ಲಿ ಇರುವಂಥ ಬೀಚಿಗೆ ಬರುವಂಥ ನಾಗರಿಕರಿರ್ಬೋದು, ಏನೇ ಪ್ಲಾಸ್ಟಿಕ್ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಕವರ್ಗಳು ಏನಾದ್ರು ತಿಂದು ಅದನ್ನು ಇಲ್ಲಿ ತಂದು ಕೊಡ್ಬೋದು. ಆ ರೀತಿ ಅಲ್ಲಿ ಸಮುದ್ರಕ್ಕೆ ಹಾಕೋದ್ರಿಂದ ನದಿಗೆ ಹೋಗಿ ಅದು ಮಾಲಿನ್ಯ ಆಗ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ಅಂಗಡಿಯವರು ಸಹ ತಮ್ಮಲ್ಲಿ ಸಂಗ್ರಹ ಆಗುವಂಥ ಪ್ಲಾಸ್ಟಿಕ್ ಬಾಟಲ್ಗಳು, ಯೂಸ್ ಆ್ಯಂಡ್ ಥ್ರೋ ಬಾಟ್ಲ್ಗಳು, ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ತಂದು ಇಲ್ಲಿ ಕೊಟ್ಟರೆ ಇವರು ಅದನ್ನು ಸಂಗ್ರಹ ಮಾಡ್ತಾರೆ, ಅದು ರೀಸೈಕಲ್ಗೆ ಹೋಗ್ತದೆ. ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ನ ನಿರ್ದೇಶಕರಾದ ಚಂದನ್ ಎಂಸಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜರೀನಾ ಬಾನು, ನಗರಸಭಾ ಸದಸ್ಯರಾದ ಸ್ವಪ್ನ ಹರೀಶ್, ವೀಣಾ ಡಿಸೋಸಾ, ಶಶಿಕಲಾ, ಜಬ್ಬಾರ್, ಖಲೀಲ್, ಯು ಇಸ್ಮಾಯಿಲ್, ರೌಫ್, ಮಮತಾ, ಮುಖಂಡರಾದ ಮನ್ಸೂರ್, ನಜೀರ್, ವಿನಯ್ ಕುಂದರ್ ಮೊದಲಾದವರು ಉಪಸ್ಥಿತರಿದ್ದರು.